ಈ ದೇವಾಲಯವನ್ನು 15ನೇ ಶತಮಾನದಲ್ಲಿ ವಿಜಯನಗರ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ. ತನ್ನ ತಾಯಿ ನಾಗಾಂಬೆಯ ನೆನಪಿಗಾಗಿ ಈ ಊರಿಗೆ ನಾಗಲಾಪುರ ಎಂದು ಹೆಸರಿಟ್ಟನೆಂದು ಹೇಳಲಾಗುತ್ತದೆ. ಈ ದೇವಾಲಯವು ಬಹಳ ವಿಶಾಲವಾದ ಪ್ರದೇಶವನ್ನು ಒಳಗೊಂಡಿದೆ. ಈ ದೇವಾಲಯವನ್ನು ತಿರುಮಲ ತಿರುಪತಿ ದೇವಸ್ಥಾನ ನಿರ್ವಹಿಸುತ್ತಿದೆ. ವೇದಗಳನ್ನು ಉಳಿಸಲು ಭಗವಂತ ಈ ರೂಪವನ್ನು ತೆಗೆದುಕೊಂಡಿದ್ದರಿಂದ ಈ ದೇವಾಲಯವನ್ನು ವೇದನಾರಾಯಣ ಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತದೆ. ಭಗವಾನ್ ಶ್ರೀ ಮಹಾವಿಷ್ಣುವು ಮತ್ಸ್ಯ ರೂಪದಲ್ಲಿ ರಾಕ್ಷಸ ಸೋಮಕುಡುವನ್ನು ಇಲ್ಲಿ ಕೊಂದನು ಮತ್ತು ನಂತರ ಅವರಿಂದ ವೇದಗಳನ್ನು ಹಿಂಪಡೆದನು ಎಂದು ನಂಬಲಾಗಿದೆ. ಈ ದೇಗುಲವು ವಿಷ್ಣುವಿನ ಮತ್ಸ್ಯ ರೂಪದ ಚಿತ್ರವನ್ನು ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಎರಡು ಬದಿಗಳಲ್ಲಿ ಹೊಂದಿದೆ. ಈ ದೇವಾಲಯದಲ್ಲಿ ಸೂರ್ಯನ ಪೂಜೆಯು ಒಂದು ಪ್ರಮುಖ ಅಂಶವಾಗಿದೆ. ಈ ದೇವಾಲಯದ ಕುತೂಹಲಕಾರಿ ಸಂಗತಿಯೆಂದರೆ ಇಲ್ಲಿರುವ ಭಗವಂತ ಪಶ್ಚಿಮದ ಕಡೆಗೆ ಮುಖ ಮಾಡಿದ್ದಾನೆ. ಸೂರ್ಯಾಸ್ತದ ಸಮಯದಲ್ಲಿ ಸಂಜೆ 6ರಿಂದ 6:15 ಸೂರ್ಯನ ಕಿರಣವು ಭಗವಂತನ ಮೇಲೆ ಬೀಳುತ್ತದೆ. ಮೊದಲ ದಿನ ಪಾದಗಳ ಮೇಲೆ, ಎರಡನೇ ದಿನ ಎದೆಯ ಮೇಲೆ ಮತ್ತು ಮೂರನೇ ದಿನ ಹಣೆಯ ಮೇಲೆ ಸೂರ್ಯಕಿರಣ ಬೀಳುತ್ತದೆ. ಇದು ವರ್ಷಕ್ಕೊಮ್ಮೆ ಸಂಭವಿಸುತ್ತದೆ. ಫಾಲ್ಗುಣ ಮಾಸದ ಅಂದರೆ ಮಾರ್ಚ್ ತಿಂಗಳಲ್ಲಿ 12, 13 ಮತ್ತು 14ನೇ ದಿನಗಳು ಫ್ಲೋಟ್ ಫೆಸ್ಟಿವಲ್ ಸಹ ನಡೆಸಲಾಗುತ್ತದೆ.